ಕೇರಳದ ಕರ್ನಾಟಕದಂಚಿ ಬರ್ಪಿನ ವಲಸೆ ಕಾರ್ಮಿಕರು ಇತ್ತೆಲ್ಲ ತಿಕ್ಕಿನ ವಾಹನಲೆಡು ನಡತೊಂದು ಬರೊಂದೇ ಉಳ್ಳೇರು. ಶನಿವಾರ ಕಾಂಡೆ ತಲಪಾಡಿದ ಮರಿಯಾಶ್ರಮ ಶಾಲಾ ವಟಾರಡು ಇಂಚ ಬತ್ತು ಸೇರ್ನಕಲ್ನ ಒಟ್ಟು ಸಂಖ್ಯೆ ಸುಮಾರು 125 ಹೆಚ್ಚ. ಇಂಚ ಭತ್ತದ ಸೇರ್ನಕ್ಲಿಗೆ ತಲಪಾಡಿ ಪಂಚಾಯತ್ ಸದಸ್ಯರು ವಿನ್ನು ಶೆಟ್ಟಿ, ವೈಭವ್ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯರು ಸಿದ್ದಿಕ್, ಪ್ರಮುಖರು ಮುತಾಲಿಬ್ ಇಂಚಿತ್ತಿನ ಪ್ರಮುಖರು ಒಣಸು ತಿಂಡಿನ ವ್ಯವಸ್ಥೆ ಮಲ್ತೊಂದುಲ್ಲೇರು. ಶನಿವಾರ ಮಧ್ಯಾಹ್ನದ ಒಣಸನ್ನು ಸಾಯಿ ಪರಿವಾರದಕ್ಕಳು ವ್ಯವಸ್ಥೆ ಮಲ್ತದೇರು ಪಂಡದು ವಿನ್ನು ಶೆಟ್ಟಿ ತೆರಿಪಾಯರು. ಕರ್ನಾಟಕದ ಬಾರ್ಡರ್ ಅಲ್ಲಿ ಪೋಯರ ವ್ಯವಸ್ಥೆ ಅಂಚನೆ ಮೊಕ್ಕಳನ್ನು ಊರಿಗೂ ಕಡಪುಡ್ದು ಕೊರ್ಪಿನ ವ್ಯವಸ್ಥೆದ ಬಗ್ಗೆಟ್ಲ ಮಾಹಿತಿನ ಕೇನೊಂದಿತ್ತೇರು. ಮಿನಿಮಮ್ ಕಾಸು ಕೊಡ್ತಾರೆ. ನಾನು ಆ ಬೇಕಲ್ಲ ಕಾಫಿ ಇರ್ತದೆ 51,000 ಬಂತಿದ್ದೆ. 30 ಜನಕ್ಕೆ 51,000 ತಂಗುಲು ಬಾಗಲಕೋಟೆ, ಬಿಜಾಪುರ, ಗದಗದಂಚಿದ ಗ್ರಾಮೀಣ ಪರಿಸರದಕ್ಕಳು ಕಾಸರಗೋಡು, ಪಯ್ಯನೂರು ಇಂಚ ಅವಲವಲು ಕೂಲಿ ಕೆಲಸ, ಹೋಟೆಲ್ ಕೆಲಸ ಮಲ್ತೊಂದಿತ್ತ. ಕೊರೋನಾ ಲಾಕ್ಡೌನ್ ಹಿಡ್ದಾತ್ರ ಮಾತ ಬಂದಾತನು ಕೆಲಸ ಇಜ್ಜಿ ಕಾಸಲ ಇಜ್ಜಿ ಸರಿಯಾಯಿನ ಒಣಸು ತೆಣಸಲ ಇಜ್ಜಿ ಇತ್ತೆ ಕುಡ್ಲರ್ದು ಊರಿಗೂ ಕಡಪಡೊಂದುಲ್ಲೇರು ಪಂಡದು ಗೊತ್ತಾದು ತಿಕ್ಕಿನ ವಾಹನಲೆಡು ಕೆಲವೇರು ನಡತೊಂದೆ ಇಡಮುಟ್ಟ ಬತ್ತದು ಸೇರ್ದೇರು ಪಂಡದು ವಲಸೆ ಕಾರ್ಮಿಕರನ್ನ ಪಾತ್ಯಾರ. ನಾವು ಪೈಲೂರ ಹತ್ರ ಒಂದು ಹಳ್ಳಿಯಿಂದ ಬಂದಿದ್ದೀವಿ. ಏನು ಕೆಲಸ ನಿಮ್ಮದು? ಅದು ಕೂಲಿ ಕೆಲಸ ಕಲ್ಲಿಂದು. ಎಲ್ಲಿ ಊರು ಯಾವುದು ನಿಮ್ಮದು? ಊರು ಬಿಜಾಪುರ ಹತ್ರ ಹಳ್ಳಿ ಇಂಡಿ. ನೀವು ಪೈನೂರಿಂದ ಇಲ್ಲಿಗೆ ಹೇಗೆ ಬಂದ್ರಿ? ಸ್ವಲ್ಪ ಜನ ನಡ್ಕೊಂಡು ಬಂದರು, ಸ್ವಲ್ಪ ಜನ ಗಾಡಿಯೆಲ್ಲ ಇಟ್ಕೊಂಡು ಬೇರೆ ಗಾಡಿಯೆಲ್ಲ ಇಟ್ಕೊಂಡು ಹಂಗೆ ಬಂದರು ನಡ್ಕೊಂಡೆಲ್ಲ ಸ್ವಲ್ಪ ಜನ. ಈಗ ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗುವ ವ್ಯವಸ್ಥೆ? ಇಲ್ಲಿ ವ್ಯವಸ್ಥೆ ನಿಮ್ಮನ್ನು ಏನು ವ್ಯವಸ್ಥೆ ಉಂಟು ಅಂತ ಹೇಳಿ ಇಲ್ಲಿ ಕಳಿಸಿದ್ದಾರೆ? ಇಲ್ಲಿ ವ್ಯವಸ್ಥೆ ಅಂದರೆ ಇಲ್ಲಿಂದ ಗಾಡಿ ಮತ್ತೆ ಬಿಜಾಪುರ ಆ ಕಡೆ ಎಲ್ಲ ಗಾಡಿ ಹೋಗ್ತದೆ, ಬಸ್ ಹೋಗ್ತಾ ಇದೆ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಆ ಕಡೆ ಜನ ಹೇಳಿದ್ದು. ನಮ್ಮ ಕಡೆ ಜನ ಬಸ್ ಎಲ್ಲ ಫ್ರೀ ಹೋಗ್ತಾ ಇದೆ, ಇಲ್ಲಿಂದ ಜನ ಎಲ್ಲ ಹೋಗಿದ್ದಾರೆ ಹಂಗೆ ಅಂತ ಹೇಳಿದಕ್ಕೆ ಎಲ್ಲರೂ ಬಂದಿದ್ದಾರೆ. ನಿನ್ನೆ ಕೂಡ ಎಷ್ಟೋ ಜನ ಬಂದಿದ್ದಾರೆ, ಫ್ರೀ ಇದೆ ಹೋಗ್ಬೇಕಂತ. ಕೆಲ ಜನ ಹತ್ರ ದುಡ್ಡು ಏನಿಲ್ಲ, ದುಡ್ಡಿಲ್ಲ ಜನ ಎಲ್ಲರೂ ಸ್ವಲ್ಪ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಇರೋಕ್ಕೆ ಏನೋ ವ್ಯವಸ್ಥೆ ಇಲ್ಲ, ಅಲ್ಲಿ ಜನ ಪಂಚಾಯತ್ ಅವ್ರಿಗೆ ಏನು ಊಟ ಗೀಟ ಏನು ಕೊಡ್ತಾ ಇಲ್ಲ. ಅಲ್ಲಿ ನೀವು ಮಾಡ್ತಿದ್ದ ಕೆಲಸ ಎಲ್ಲ ಏನಾಯಿತು? ಕೆಲಸ ಎಲ್ಲ ಸ್ಟಾಪ್ ಆಗಿದೆ. ಈಗ ಕೊರೋನಾ ಇದಕ್ಕಾಗಿ ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ಅಲ್ಲಿ ನಮಗೆ ಇರೋಕ್ಕೂ ಕಷ್ಟ, ದುಡ್ಡೇನಿಲ್ಲ. ಕೆಲ ಜನಕ್ಕೆ ಭಾಷೆ ಏನು ಬರಲ್ಲ, ದುಡ್ಡು ಇದ್ದರೆ ಅಲ್ಲಿ ಅಂಗಡಿಯಲ್ಲೆಲ್ಲ ಇದು ಕೊಡೋ ಸಾಮಾನು ಕೊಡೋದು. ಕೆಲ ಜನಕ್ಕೆ ದುಡ್ಡು ಇಲ್ಲದೆ ಕೊಡೋಕ್ಕಾಗಲ್ಲ, ಹಂಗೆ ಅಂತ ಹೇಳ್ಬಿಡು. ನೀವೆಲ್ಲ ಒಂದೇ ಊರಿನವರು? ಇಲ್ಲ, ಬಾಗಲಕೋಟೆ ಜನ ಇದ್ದಾರೆ, ಸ್ವಲ್ಪ ಹಳ್ಳಿ ಬಾಗಲಕೋಟೆ ಡಿಸ್ಟಿಕ್ಕು, ಹಾವೇರಿ ಡಿಸ್ಟಿಕ್ಕು, ಬಿಜಾಪುರ ಡಿಸ್ಟಿಕ್ಕು, ಈ ಥರ ಎಲ್ಲ ಗದಗ ಡಿಸ್ಟಿಕ್ಕು ಎಲ್ಲ ಜನ ಹಳ್ಳಿ ಜನ. ಈಗ ಒಟ್ಟು ಎಷ್ಟು ಜನ ಇದ್ದೀರಿ? ಈಗ ಒಂದು 115 ಜನ ಅಷ್ಟು ಇರ್ಬೋದು, 115 ಜನ. ವಲಸೆ ಕಾರ್ಮಿಕರನ್ನ ಬಗೆಟ್ಟು ವಿಶೇಷ ಮುತುವರ್ಜಿ ವಹಿಸಂದು ಅಕ್ಕಲ್ನ ಊರಿಗೂ ಕಡಪಡರ ವ್ಯವಸ್ಥೆ ಮಲ್ತಂದು ಪುನಃ ಗಡಿನಾಡ ವೇದಿಕೆದ ಸಿದ್ದಿಕ್ ವಲಸೆ ಕಾರ್ಮಿಕರ ಪಾತೆರಂದು ಒಂಜಿ 2 ದಿನ ಮೂಲೆ ಉಂತುಲೆ ನಿಕ್ಲೆನ್ ಕಡಪುಡ್ನ ವ್ಯವಸ್ಥೆಗೆ ಪ್ರಯತ್ನ ಬರೊಂದುಲ್ಲ
ಒಂಜಿ ವೇಳೆ ಅಂಚಲ ಬುಡ್ಜಿರಿಂದಾಂಡ ಕನ್ನಡದ ಬಾವುಟಪತ್ತೊಂದು ಎದುರುಡು ತಾನು ಬರ್ಪೆ ಪಿರಾವುಡು ನಿಕ್ಕುಲು ಬಲಿ ನಡತೊಂದೇ ಪೋಕ ಪಂಡದು ವಲಸೆ ಕಾರ್ಮಿಕರಿಗೆ ಧೈರ್ಯ ಕೊರಿಯರು. ಈಗ ನಿಮ್ಗೆ ಒಂದೊಂದು ಪಾಯಿಂಟ್ ಇರುತ್ತಪ್ಪ. ಇಲ್ಲಿಂದ ಹತ್ತಿದ್ರೆ ಬಿಜಾಪುರ ಅಂತಂದ್ರೆ ಬಿಜಾಪುರದಲ್ಲಿ ಒಂದು ಜಾಗ ಇರುತ್ತೆ. ನಿಮ್ಗೆ ಹಳ್ಳಿ ಇಳಿಸ್ಕೋಕೆ ಆಮೇಲೆ ಅಲ್ಲಿ ಅಧಿಕಾರಿಗಳು ಬಂದು ನಿಮ್ದೆಲ್ಲ ರಿಪೋರ್ಟ್ ತಗೋತಾರೆ. ಗದಗಿಗೆ ಮತ್ತೆ ನಾವು ಇಳೆ ಜಾಗಕ್ಕೆ ಅದು ನಾವು ಏನ್ ಮಾಡ್ತೀವಿ? ನಿಮ್ಮ ಪರಿಚಯ ಇರಲ್ಲ. ಆದ್ದರಿಂದ ಸ್ವಲ್ಪ ತಡ್ಕೊಳ್ಳಿ. ಈ ಏರಿಯಾ ಎಲ್ಲ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಹಲವಾರು ಜನ ಬಂದು ಇದೇ ಒಂದು ತಂಗುದಾಣ ಇರೋದು. ಆದ್ದರಿಂದ ದಯವಿಟ್ಟು ಸ್ವಲ್ಪ ಸಹಕರಿಸಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾವು ಪ್ರೆಷರ್ ಆಗ್ತಾ ಇದ್ದೀವಿ. ಅಧಿಕಾರಿಗಳು ನಿಮಗೆ ಸಹಾಯ ಮಾಡಬೇಕಂತ ಇದ್ದಾರೆ. ನೋಡಿ ಏನು ಬರುತ್ತೆ ಅಂತ ಹೇಳಿ. ಓಕೆ, ಕಡೆಗೆ ಅದು ಬೇರೆ ಏನಾದರೂ ವ್ಯವಸ್ಥೆ ಮಾಡು. ಖಂಡಿತ ನೋಡಿ, ನಿಮ್ಮ ಜಿಲ್ಲೆಯ MP ಗಳಾಗಲಿ, ನಿಮ್ಮ ಜಿಲ್ಲೆಯ ಮಂತ್ರಿಗಳಾಗಲಿ, ನಿಮ್ಮ ಜಿಲ್ಲೆಯ MLAಗಳಾಗಲಿ, ನಿಮ್ಮ ಜಿಲ್ಲೆಯ DC ಗಳಾಗಲಿ ನಿಮ್ಮ ಬಗ್ಗೆ ಒಂದು 5 ನಿಮಿಷ ತಲೆ ಕೆಡಿಸ್ಕೊಂಡಿದ್ರೆ ನೀವು ಆರಾಮಾಗಿ ಊರಲ್ಲಿ ಇರ್ತಿದ್ರಿ. ಈಗ ಗೊತ್ತಾಯ್ತಲ್ಲ. ನೀವು ಯಾಕಂದ್ರೆ ನೀವು ಕೂಲಿ ಕಾರ್ಮಿಕರು, ನಿಮ್ಗೆ ಏನಿಲ್ಲ. ನೀವು ಸಂದರ್ಭ ಬಂದಾಗ ಬಸ್ ಬರುತ್ತೆ. ಎಲೆಕ್ಷನ್ ಬಂದಿದ್ರೆ ಈಗ ನಿಮ್ಗೆ ಬಸ್ ಬರ್ತಿರ್ಲಿಲ್ವಾ? ಓಟ್ ಸಮಯಕ್ಕೆ ನಿಮಗೆ ಬಸ್ ಬರಲಿಲ್ಲ. ಜಿಲ್ಲಾಡಳಿತದ ಮೊಕ್ಕಲಿನ ಕಡಪುಡಿನ ವ್ಯವಸ್ಥೆ ಮುರಾಣಿಗೆ ಮುಗಿದಿದೆ. ನನ್ನ ಮೊಕ್ಕಲಿನ ಕಡಪುಡೋಡಾಂಡ ಮೊಕ್ಕಲು ಬಸ್ಗೆ 51,000 ಕೊರಡು. ಒಂಜಿ ಬಸ್ಡ್ 30 ಜನ ಮಾತ್ರ ಪೋಯರ ವ್ಯವಸ್ಥೆ ಒಪ್ಪುನಿ. ಅಂಚಪಂಡ ಓರಿಯೋರಿಯಾಗಿ 1,700 ರೂಪಾಯಿ ದಾತ ಆಪುಂಡು. ಆತ ಕಾಸ ಅಕ್ಕಲ್ಡ ಇಜ್ಜಿ ಪನ್ಪಿನ ಅಭಿಪ್ರಾಯ ಈ ಪೊರ್ತು ಕೇಂದ್ರ ಬರ್ತದೆ. ನೋಡಮ್ಮ, ನೀವು ತಂಕ್ಲೆಗ್ ಖಾಸಗಿ ಬಸ್ಸಿಗೆ ಪರ್ಮಿಷನ್ ಕೊರಂಡ ಕಮ್ಮಿ ಕಾಸು ಅಕ್ಲೇನು ಊರಿಗೂ ಮುಟ್ಟಾವ. ವಲಸೆ ಕಾರ್ಮಿಕರು ಒಂತಂತೆ ಕಾಸು ಕೊರಿಯರೆ ತಯಾರು ಉಳ್ಳೇರು. ತಂಕ್ಲೆಗ್ ಜಿಲ್ಲಾಡಳಿತ ಅವಕಾಶ ಕೊರಡು ಪಂಡದು ಸ್ಥಳೀಯರು ಮುತ್ತಲಿ ತೆರಿಪಾಯರು. ಈಗ ವಲಸೆ ಕಾರ್ಮಿಕರು ಬಂದು ತಲಪಾಡಿ ಮರೆಯಾಶ್ರಮ ಶಾಲೆಯಲ್ಲಿ ಈಗ ಇದ್ದಾರೆ. 2 ದಿವಸ ಆಯಿತು ಇಲ್ಲಿ ಇರೋದು. ಇವರಿಗೆ KSRTC ಬಸ್ಸಿನಿಂದ ಉಚಿತ ಬಸ್ ಸೇವೆಯನ್ನು 3-4 ದಿವಸ ಬಿಟ್ಟಿದ್ದರು. ಇವಾಗ ಅದು ಹೋಗಿದೆ, ಇಲ್ಲ. ಈಗ ಅವರಿಗೆ ಏನೋ ಕೇಳುವಾಗ 51,000 ರೂಪಾಯಿ ಬಾಡಿಗೆ ಕೊಡಬೇಕಂತ ಹೇಳ್ತಾ ಇದ್ದಾರಂತೆ AC ಅವರು. ನಮಗೆ ಖಾಸಗಿ ಬಸ್ಸಿನವರಿಗೆ ಇವರನ್ನು ಬಿಡುವಂಥ ಒಂದು ಪಾಸ್ ಕೊಟ್ಟರೆ ಇವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಖಾಸಗಿ ಬಸ್ಸಿನವರು ತಯಾರಾಗಿದ್ದಾರೆ. ಅದು ಕಿಲೋಮೀಟ್ರ್ ವೈಸಲ್ಲಿ ನಾವು 1,300 ಕಿಲೋಮೀಟ್ರ್, 1,300 ಕಿಲೋಮೀಟ್ರಿಗೆ ನಮಗೆ 44,000 ರೂಪಾಯಿ ನಮಗೆ ಬಾಡಿಗೆ ಆಗ್ತದೆ. ಅದರಲ್ಲಿ ಒಂದು ಬಸ್ಸಲ್ಲಿ 33 ಜನವನ್ನು ತಗೊಂಡು ಹೋಗಲಿಕ್ಕೆ ಅವಕಾಶ ಇದೆ, ತಹಸೀಲ್ದಾರ್ ಹೇಳಿದ್ದಾರೆ. ನಮಗೆ ಖಾಸಗಿ ಬಸ್ಸಿನವರಿಗೆ ನಮ್ಮ ಪಾಸ್ ಕೊಟ್ಟರೆ ನಾವು ಇವರಿಗೆ ಎಷ್ಟು ಬಸ್ ಬೇಕಾದರೂ ನಾವು ಒದಗಿಸುವಂಥ ಕೆಲಸವನ್ನು ನಾವು ಖಾಸಗಿ ಬಸ್ಸಿನವರು ಮಾಡ್ತೇವೆ. ನಮಗೆ ಪಾಸ್ ಕೊಡುವಂಥ ಪರಿಸ್ಥಿತಿ ನಾವು ಕೇಳ್ತಾ ಇದ್ದೇವೆ. ಕೇಳುವಾಗ ಯಾರ ಹತ್ರ ಒಂದು ಕಾಲ್ ಮಾಡಿ DC ಅವರ ಹತ್ರ ಮಾತಾಡುವಾಗ ಅವರು ನಮಗೆ ಸಂಪರ್ಕ ಸಿಗ್ತಾ ಇಲ್ಲ. ಇಲ್ಲಿ ತಹಸೀಲ್ದಾರ್ ಹತ್ರ ಕೇಳುವಾಗ ಅವರೊಂದು ಮಾಹಿತಿ ಒಳ್ಳೆದು ಏನಂತ ಕೊಡೋದಿಲ್ಲ. ಇಲ್ಲಿಗೆ PDO VA ಅವರು ಬಂದಿದ್ದರು, ತಲಪಾಡಿಯವರು ಏನೋ ರಿಪೋರ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಮತ್ತು ನಮ್ಮ ಸಿದ್ದಿಕ್ ತಲಪಾಡಿಯವರು ಇದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ತಲಪಾಡಿ ವಿನು ಶೆಟ್ಟಿಯವರು ಅವರ ಗ್ರೂಪ್ ಆಗಿ. ಮತ್ತು ಸಿದ್ದಿಕ್ ತಲಪಾಡಿಯವರು ನಿನ್ನೆಯಿಂದ ಇಲ್ಲೇ ಇದ್ದಾರೆ. ಇವರು ಬಂದವರನ್ನು ಕೇರಳಕ್ಕೆ ಮತ್ತು ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೇರಳದ ಪೊಲೀಸವರು ಕಳಿಸಿಬಿಡ್ತಾರೆ ಇಲ್ಲಿಗೆ. ಅಲ್ಲಿರುವ ಇದಕ್ಕೆ ನಾವು ಊರಿನವರೆಲ್ಲ ಸೇರಿಕೊಂಡು ಇವರನ್ನು ಒಂದು ಬದಿಯಲ್ಲಿ ಇಟ್ಕೊಂಡು ಈಗ ಊಟದ ವ್ಯವಸ್ಥೆ ಮತ್ತು ಚಹಾದ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಬೇರೆಯವರು ಖಾಸಗಿ ಬಸ್ಸಿಗೆ ನಮಗೆ ಏನಾದರೂ ಪಾಸ್ ಕೊಡುವಂಥ ಇದ್ದರೆ ನಾವು ಅದಕ್ಕೆ ತಕ್ಷಣ ನಮಗೆ ಬಸ್ ಮಾಡಿ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.
ಹಲೋ ಬಂದು